ವಿಶ್ವವನ್ನೇ ತಲ್ಲಣಗೊಳಿಸಿದೆ ಕೊರೋನಾ ವೈರಸ್. ಉದ್ಯಮಕ್ಕೂ ಕೊರೋನಾ ವೈರಸ್ ಎಫೆಕ್ಟ್ ತಟ್ಟಿದೆ. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮಕ್ಕೂ ಕೊರೋನಾ ಭೀತಿಯಿಂದಾಗಿ ಆದಾಯಕ್ಕೆ ಬಹುದೊಡ್ಡ ಹೊಡೆತ ಬಿದ್ದಿದೆ. ಕರಾವಳಿ ಭಾಗದಲ್ಲಿ ಮುಂಗಡ ಬುಕಿಂಗ್ ಇಲ್ಲದೆ ಪ್ರಯಾಣಿಕರ ದಟ್ಟಣೆ ಕಡಿಮೆಯಾಗಿದ್ದು ನಷ್ಟದ ಸುಳಿಗೆ ಸಿಲುಕಿದೆ. ವಿಶ್ವದೆಲ್ಲೆಡೆ ಕೊರೋನಾ ಭೀತಿ ಬಿಕೋ ಎನ್ನುತ್ತಿದೆ ಬಸ್ ನಿಲ್ದಾಣ. ನಷ್ಟದ ಸುಳಿಗೆ ಸಿಲುಕಿತು ಕರಾವಳಿ ಭಾಗದ ಕೆಎಸ್ಆರ್ಟಿಸಿ ನಿಗಮ. ಮುಂಗಡ ಬುಕಿಂಗ್ ಹೊಡೆತ, ಪ್ರಯಾಣಿಕರ ದಟ್ಟಣೆಯೂ ವಿರಳ. ಕೊರೋನಾ ಭೀತಿ ಎಲ್ಲೆಡೆ ಜನರನ್ನ ಭಯಭೀತರನ್ನಾಗಿಸಿದ್ದಲ್ಲದೆ ಉದ್ಯಮ ಕ್ಷೇತ್ರಕ್ಕೂ ಭಾರೀ ನಷ್ಟವನ್ನ ಉಂಟು ಮಾಡಿದೆ. ಕರಾವಳಿ ಭಾಗಕ್ಕೆ ಪ್ರವಾಸಕ್ಕೆಂದು ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಆಗಮಿಸುತ್ತಾರೆ. ಆದರೆ ಕೊರೋನಾ ವೈರಸ್ ಹಿನ್ನೆಲೆಯಲ್ಲಿ ಪ್ರವಾಸಿಗರ ಸಂಖ್ಯೆ ಕಡಿಮೆಯಾಗಿದ್ದು ಕೇವಲ ಪ್ರವಾಸೋದ್ಯಮಕ್ಕೆ ಮಾತ್ರವಲ್ಲ, ಕರಾವಳಿ ಭಾಗದ ಕೆಎಸ್ಆರ್ಟಿಸಿ ನಿಗಮಕ್ಕೆ ಹೊಡೆತ ಬಿದ್ದಿದೆ. ಏಪ್ರಿಲ್ ತಿಂಗಳಿನಿಂದ ಜೂನ್ ಮತ್ತು ಅಕ್ಟೋಬರ್ ತಿಂಗಳಲ್ಲಿ ಹಬ್ಬ ರಜಾ ದಿನಗಳಿರುವ ಕಾರಣ ಹೆಚ್ಚಿನ ಪ್ರಯಾಣಿಕರು ಪ್ರಯಾಣಿಸುವ ತಿಂಗಳು ಎಂಬ ನಿಟ್ಟಿನಲ್ಲಿ ಸಾರಿಗೆ ಆದಾಯ ಕ್ರೋಢೀಕರಿಸುವ ತಿಂಗಳು ಎಂದು ಕೆಎಸ್ಆರ್ಟಿಸಿ ಘೋಷಿಸಿತ್ತು. ಪ್ರಯಾಣಿಕರಿಗೆ ಸಮರ್ಪಕ ಸಾರಿಗೆ ಸೌಲಭ್ಯ ಕಲ್ಪಿಸಿ ಗರಿಷ್ಠ ಆದಾಯ ಗಳಿಸುವುದು ಸಂಸ್ಥೆಯ ಉದ್ದೇಶವಾಗಿತ್ತು. ಆದರೆ ಇದೀಗ ಕೊರೋನಾ ಭೀತಿಯಿಂದ ಕೆಎಸ್ಆರ್ಟಿಸಿ ಪ್ರಯಾಣಿಕರ ಸಂಖ್ಯೆ ಗಣನೀಯವಾಗಿ ಕಡಿಮೆಯಾಗುತ್ತಿದೆ. ಸಾಮಾನ್ಯ ದಿನಗಳಲ್ಲಿ ಮಂಗಳೂರಿನಿಂದ ಬೆಂಗಳೂರಿಗೆ ಪ್ರತಿದಿನ ಸರಾಸರಿ 3,000ಕ್ಕೂ ಹೆಚ್ಚಿನ ಮಂದಿ ಪ್ರಯಾಣಿಸುತ್ತಿದ್ದರೆ ವೀಕೆಂಡ್ಗಳಲ್ಲಿ ಈ ಸಂಖ್ಯೆ ಮತ್ತಷ್ಟು ಹೆಚ್ಚಳವಾಗುತ್ತಿದೆ. ಆದರೆ ಸದ್ಯ ಪ್ರಯಾಣಿಕರ ಸಂಖ್ಯೆ 1,500ಕ್ಕೆ ಇಳಿದಿದೆ. ಅದೇ ರೀತಿ ಮೈಸೂರು ಮಾರ್ಗವಾಗಿ ಈ ಹಿಂದೆ 2,000 ಪ್ರಯಾಣಿಕರು ಸಂಚರಿಸುತ್ತಿದ್ದು ಸದ್ಯ 1,000 ಮಂದಿ ಪ್ರಯಾಣಿಕರು ಸಂಚರಿಸುತ್ತಿಲ್ಲ ಎನ್ನುತ್ತಾರೆ ಕೆಎಸ್ಆರ್ಟಿಸಿ ಅಧಿಕಾರಿಗಳು. ಕೊರೋನಾ ಭೀತಿ ಇರುವ ಕಾರಣ ಮಂಗಳೂರು ಕೆಎಸ್ಆರ್ಟಿಸಿ ವಿಭಾಗದಲ್ಲಿ ಒಂದು ವಾರದಲ್ಲಿ 40% ಪ್ರಯಾಣಿಕರ ಸಂಖ್ಯೆ ಕಡಿಮೆಯಾಗಿದೆ. ಇದೇ ಕಾರಣಕ್ಕೆ ಹೆಚ್ಚಿನ ಟ್ರಿಪ್ ಹೊಂದಿರುವ ಧರ್ಮಸ್ಥಳ, ಬೆಂಗಳೂರು, ಕಾಸರಗೋಡು ಸಹಿತ ಇನ್ನಿತರ ಕಡೆಗಳಿಗೆ ತೆರಳುವ ಬಸ್ ಸಂಚಾರದಲ್ಲಿ ವ್ಯತ್ಯಯ ಮಾಡಲಾಗಿದೆ. ಮಂಗಳೂರು ಕೆಎಸ್ಆರ್ಟಿಸಿ ವಿಭಾಗದಲ್ಲಿ ಸುಮಾರು 540 ವಾಹನಗಳು ದಿನಂಪ್ರತಿ ಕಾರ್ಯಾಚರಿಸುತ್ತಿದ್ದವು. ಇದರಲ್ಲಿ 85ಕ್ಕೂ ಮಿಕ್ಕಿ ಹೆಚ್ಚು ಎಸಿ ವಾಹನಗಳಿವೆ. ಪ್ರಯಾಣಿಕ ದಟ್ಟಣೆ ಕಡಿಮೆ ಇರುವುದರಿಂದ ಮುಂಗಡ ಬುಕಿಂಗ್ ಆಗದೇ ಇರುವ ಸಂದರ್ಭದಲ್ಲಿ ವಾಹನಗಳ ಕಾರ್ಯಾಚರಣೆಯನ್ನು ಕಡಿತ ಮಾಡುತ್ತಿದ್ದೇವೆ. ಮಂಗಳೂರು ವಿಭಾಗದಿಂದ 100ರಿಂದ 120 ವಾಹನಗಳನ್ನು ಕಡಿತ ಮಾಡುತ್ತಿದ್ದೇವೆ. ಇದರಲ್ಲಿ ಮುಖ್ಯವಾಗಿ ವಾಹನಗಳು ಬೆಂಗಳೂರು, ಮೈಸೂರು, ಮುಂಬೈ ದೂರ ಮಾರ್ಗದ ವಾಹನಗಳಾಗಿದ್ದು ಅವುಗಳನ್ನು ಕಡಿತ ಮಾಡಿದ್ದು ಪ್ರಯಾಣಿಕರ ದಟ್ಟಣೆಯೂ ಕಡಿಮೆಯಾಗಿದೆ. ಜನರಿಗೆ ತೊಂದರೆಯಾಗದ ರೀತಿಯಲ್ಲಿ ವಾಹನಗಳ ಕಾರ್ಯಾಚರಣೆಯನ್ನ ಮಾಡುತ್ತಿದ್ದೇವೆ ಎನ್ನುತ್ತಾರೆ ಕೆಎಸ್ಆರ್ಟಿಸಿ ಮಂಗಳೂರು ವಿಭಾಗದ ನಿಯಂತ್ರಣಾಧಿಕಾರಿ ಎಸ್ಎನ್ ಅರುಣ್ ಅವರು. ವಾಹನಗಳು ಮಂಗಳೂರು ವಿಭಾಗದ ವ್ಯಾಪ್ತಿಯಲ್ಲಿ ಸುಮಾರು 540 ವಾಹನಗಳನ್ನು ಪ್ರತಿದಿನ ಕಾರ್ಯಾಚರಣೆ ಮಾಡ್ತೀವಿ. ಇದರಲ್ಲಿ ಮುಖ್ಯವಾಗಿ 85ಕ್ಕಿಂತ ಹೆಚ್ಚು ವಾಹನಗಳು ಎಸಿ ಬಸ್ಗಳಿದ್ದಾವೆ. ಈಗ ಪ್ರಯಾಣಿಕರ ದಟ್ಟಣೆ ಕಡಿಮೆ ಇರೋದ್ರಿಂದ ಮುಂಗಡ ಬುಕ್ಕಿಂಗ್ ಆಗದೇ ಇರುವಂಥ ಸಂದರ್ಭದಲ್ಲಿ ನಾವು ವಾಹನಗಳ ಕಾರ್ಯಾಚರಣೆಯನ್ನು ಕಡಿತ ಮಾಡ್ತಾ ಇದ್ದೀವಿ. ಮಂಗಳೂರು ವಿಭಾಗದಿಂದ ಪ್ರಸ್ತುತ ಕಾರ್ಯಾಚರಣೆ ಆಗುವಂಥ ವಾಹನಗಳಲ್ಲಿ 100ರಿಂದ 120 ವಾಹನಗಳನ್ನು ಕಡಿತ ಮಾಡಿದ್ದೀವಿ. ಇದರಲ್ಲಿ ಮುಖ್ಯವಾಗಿ ವಾಹನಗಳು ಬೆಂಗಳೂರು, ಮೈಸೂರು, ಮುಂಬೈ ಈ ಥರ ಹೋಗುವಂಥ ದೂರ ಮಾರ್ಗದ ವಾಹನಗಳಾಗಿದ್ದಾವೆ. ಅವುಗಳನ್ನು ಕಡಿತ ಮಾಡಿದ್ದೀವಿ. ಅದೇ ರೀತಿಯಲ್ಲಿ ಪ್ರಯಾಣಿಕರ ಸಂಖ್ಯೆನೂ ಸಹ ದಟ್ಟಣೆ ಕಡಿಮೆ ಆಗಿದೆ. ಸುಮಾರು 40% ಪ್ರಯಾಣಿಕರ ಸಂಖ್ಯೆ ಕಡಿಮೆ ಆಗಿದೆ. ಶಾಲಾ ಕಾಲೇಜುಗಳ ರಜೆ ಇರೋದ್ರಿಂದಲೂ ಸಹ ದಟ್ಟಣೆಗಳು ಕಡಿಮೆ ಆಗಿದೆ. ಜನ ದಟ್ಟಣೆ ನಾವು ವಾಹನಗಳ ಕಾರ್ಯಾಚರಣೆಯನ್ನು ಜನರಿಗೆ ತೊಂದರೆ ಆಗದಿರೋ ರೀತಿಯಲ್ಲಿ ಆದಾಯವನ್ನು ಗಮನದಲ್ಲಿಟ್ಕೊಂಡು ಕಾರ್ಯಾಚರಣೆ ಮಾಡ್ತಾ ಇದ್ದೀವಿ. ಈಗಾಗಲೇ ಮಂಗಳೂರಿನ ಕೆಎಸ್ಆರ್ಟಿಸಿ ವಿಭಾಗದಲ್ಲಿ ವೈರಸ್ ಭೀತಿಯಿಂದಾಗಿ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿದ್ದಾರೆ. ಬಸ್ ನಿಲ್ದಾಣದಲ್ಲಿ ಜಾಗೃತಿಯ ಕರಪತ್ರಗಳನ್ನು ಹಂಚಲಾಗುತ್ತಿದೆ. ಬಸ್ಗಳಿಗೆ ಔಷಧವನ್ನು ಸಿಂಪಡಣೆ ಮಾಡಲಾಗಿದೆ. ಮಾತ್ರವಲ್ಲದೆ ಬಸ್ ಚಾಲಕರ ಮತ್ತು ನಿರ್ವಾಹಕರಿಗೆ ಮಾಸ್ಕ್ಗಳನ್ನು ನೀಡಲಾಗಿದೆ. ಮಂಗಳೂರು ಕೆಎಸ್ಆರ್ಟಿಸಿ ನಿಲ್ದಾಣದಿಂದ ರಾಜ್ಯದ ಮೂಲೆ ಮೂಲೆಗೂ ಸಂಪರ್ಕಕ್ಕೆ ಬಸ್ ವ್ಯವಸ್ಥೆ ಇದ್ದು ಮಂಗಳೂರು ವಿಭಾಗದಿಂದ ಸೋಮವಾರ ಮತ್ತು ವೀಕೆಂಡ್ನಲ್ಲಿ ಪ್ರತಿದಿನ ಸರಾಸರಿ 70 ಲಕ್ಷ ರೂಪಾಯಿನಷ್ಟು ಆದಾಯ ಬರುತ್ತದೆ. ಆದರೆ ಕೊರೋನಾ ಭೀತಿ ಎದುರಾದ ದಿನಗಳಿಂದ ಪ್ರತಿದಿನ ಸುಮಾರು 20 ಲಕ್ಷ ರೂಪಾಯಿನಷ್ಟು ಆದಾಯದಲ್ಲಿ ನಷ್ಟ ಉಂಟಾಗಿದೆ ಎನ್ನುತ್ತಾರೆ ಕೆಎಸ್ಆರ್ಟಿಸಿ ಅಧಿಕಾರಿ ಅರುಣ್ ಅವರು.
ಆದಾಯದ ಧಕ್ಕೆ ಆಗಿರೋದ್ರ ಜೊತೆಯಲ್ಲಿ ನಮ್ಮ ಸಂಸ್ಥೆಯ ಸಿಬ್ಬಂದಿಗಳ ಸುರಕ್ಷತೆ ನಮಗೆ ಮುಖ್ಯ ಆಗಿದೆ. ಆ ಕಾರಣದಿಂದ ನಮ್ಮ ಸಂಸ್ಥೆ ವಾಹನದಲ್ಲಿ ಕಾರ್ಯಾಚರಣೆ ಮಾಡುವಂಥ ಎಲ್ಲ ಸಿಬ್ಬಂದಿಗಳಿಗೆ ನಾವು ತಿಳುವಳಿಕೆಯನ್ನು ಕೊಟ್ಟಿದ್ದೀವಿ. ಬಸ್ ನಿಲ್ದಾಣದಲ್ಲಿ ಸಾರ್ವಜನಿಕ ಉದ್ಘೋಷವನ್ನು ಹಾಕಿದ್ದೀವಿ. ವಾಹನಗಳಿಗೆ ಕ್ರಿಮಿನಾಶಕಗಳನ್ನು ಸಿಂಪಡಣೆ ಮಾಡಿಬಿಟ್ಟು ಕಚೇರಿ ಮತ್ತು ಆವರಣ, ಬಸ್ ನಿಲ್ದಾಣ, ಶೌಚಾಲಯಗಳಲ್ಲಿ ಕ್ರಿಮಿನಾಶಕಗಳನ್ನು ಸಿಂಪಡಣೆ ಮಾಡಿಬಿಟ್ಟು ಕೊರೋನಾ ವೈರಸ್ ಹರಡುವಂಥದ್ದನ್ನು ತಡೆಗಟ್ಟಲಿಕ್ಕೆ ಎಲ್ಲ ಕ್ರಮವನ್ನು ಕೈಗೊಂಡಿದ್ದೀವಿ. ವಿಶ್ವದೆಲ್ಲೆಡೆ ತಲ್ಲಣಗೊಳಿಸಿ ಕೊರೋನಾ ವೈರಸ್ನಿಂದ ಜನ ಆತಂಕಕ್ಕೆ ಒಳಗಾಗಿದ್ದಂತೂ ನಿಜ. ಈಗಾಗಲೇ ರಾಜ್ಯ ಸರ್ಕಾರ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿದೆ. ಕೊರೋನಾ ವೈರಸ್ನಿಂದಾಗಿ ಉದ್ಯಮಕ್ಕೆ ಹೊಡೆತ ಬಿದ್ದಿದ್ದು ಕೆಎಸ್ಆರ್ಟಿಸಿ ನಿಗಮ ಭಾರೀ ನಷ್ಟದಲ್ಲಿದೆ. ಆದರೂ ಕೊರೋನಾ ವೈರಸ್ ಭೀತಿಯಿಂದ ಮಂಗಳೂರಿನ ಕೆಎಸ್ಆರ್ಟಿಸಿ ನಿಗಮದಲ್ಲಿ ಅಗತ್ಯ ಸುರಕ್ಷತಾ ಕ್ರಮಗಳನ್ನು ಕೈಗೊಂಡಿದ್ದಾರೆ. ನಾಗರಾಜ್, V4 News 24/7 ಮಂಗಳೂರು.